ಬನ್ನಿ ಅಬ್ಬಕ್ಕನ ನಾಡಿಗೆ, ಧರ್ಮ ಸಮನ್ವಯದ ಬೀಡಿಗೆ, ಹೆಮ್ಮೆಯ ತುಳುನಾಡಿಗೆ. ಇದು ಉಳ್ಳಾಲದ ವೀರರಾಣಿ ಅಬ್ಬಕ್ಕನನ್ನು ಹೊಗಳುವಂತಹ, ಸ್ತುತಿಸುವಂತಹ ಒಂದು ಗೀತೆ. ವೀಕ್ಷಕರೇ, ನಮ್ಮ ಅಬ್ಬಕ್ಕ ಆಷಾಢ ವೈಭವ ಕಾರ್ಯಕ್ರಮ ಇದೇ ಆಗಸ್ಟ್ ತಿಂಗಳ 4ನೇ ತಾರೀಕಿಗೆ ಮಂಗಳೂರಿನ ಪುರಭವನದಲ್ಲಿ ಶನಿವಾರ ಸಾಯಂಕಾಲ 4 ಗಂಟೆಯಿಂದ ಪ್ರಾರಂಭ ಆಗ್ತದೆ. ನಮ್ಮ ಹಬ್ಬಕ್ಕ ಆಷಾಢ ವೈಭವ ಎನ್ನುವಂಥ ಕಾರ್ಯಕ್ರಮ ಇದು. ಇದರಲ್ಲಿ ವಿಶೇಷವಾಗಿ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಎನ್ನುವಂತಹ ಒಂದು ನೂತನವಾದ ಸಂಸ್ಥೆ ಉದ್ಘಾಟನೆಗೊಳ್ಳುವುದಕ್ಕಿದೆ. ಈ ಸಂಸ್ಥೆಯ ಆಶಯ ಏನು ಅಂತ ಹೇಳಿದರೆ, ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದಂಥ ಅಬ್ಬಕ್ಕನನ್ನು ರಾಷ್ಟ್ರ ಜಾಗೃತಿಯ ಸಂಕೇತವಾಗಿ ನಾವು ಗುರುತಿಸಿಕೊಂಡು ರಾಜ್ಯದ ಬೇರೆ ಬೇರೆ ಕಡೆ, ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಶೇಷವಾದಂಥ ಅಬ್ಬಕ್ಕನ ಕುರಿತಾದ ವಿಚಾರ ಸಂಕಿರಣಗಳನ್ನು, ಕಮ್ಮಟಗಳನ್ನು ಮತ್ತು ಅವಳ ಕುರಿತಾದಂಥ ಚಟುವಟಿಕೆಗಳನ್ನು ಮಾಡುವಂಥ ಉದ್ದೇಶದಿಂದ ಕಟ್ಟಿಕೊಂಡಿರುವಂಥ ಸಂಸ್ಥೆ ಇದು. ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಸಲಹೆಗಾರರನ್ನು ಕೂಡ ನಾವು ಆಯ್ದುಕೊಂಡಿದ್ದೇವೆ. ಇದು ವಿಸ್ತೃತವಾಗಿ ಅಬ್ಬಕ್ಕನ ಕುರಿತಾಗಿ ಜನಮಾನಸಕ್ಕೆ ಕೆಲವು ವಿಚಾರಗಳನ್ನು ಮುಟ್ಟಿಸುವಂಥ ಪ್ರಯತ್ನಕ್ಕೆ ಹುಟ್ಟಿಕೊಂಡಿರುವಂತಹ ಸಂಸ್ಥೆ ಇದು ನಮ್ಮದು. ಹಾಗಾಗಿ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ಇದರ ಲೋಕಾರ್ಪಣೆ ಮತ್ತು ಇದರ ಲಾಂಛನವನ್ನು ನಾಡಿದ್ದು 4ನೇ ತಾರೀಕಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾದಂತಹ ಸನ್ಮಾನ್ಯ UT ಖಾದರ್ ಅವರು ನೆರವೇರಿಸ್ತಾರೆ. ಆ ದಿವಸ ರಾಣಿ ಅಬ್ಬಕ್ಕ ಸೇವಾ ಪುರಸ್ಕಾರ ಅಂತ ನಾವೊಬ್ಬರು ಸಾಧಕ ಮಹಿಳೆಗೆ ಕೊಡ್ತಾ ಇದ್ದೇವೆ. ಉಳ್ಳಾಲದ ಸಾಮಾಜಿಕ ಸೇವಾಕರ್ತೆ ಸುವಾಸಿನಿ ಬಬ್ಬುಕಟ್ಟೆ ಅವರಿಗೆ ಈ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ BA ವಿವೇಕರೈ ಅವರು ಈ ಪುರಸ್ಕಾರವನ್ನು ಪ್ರದಾನ ಮಾಡ್ತಾರೆ. ಅದೇ ರೀತಿ ಹಿರಿಯ ಜಾನಪದ ತಜ್ಞರಾಗಿರತಕ್ಕಂತಹ ಪ್ರೊಫೆಸರ್ AV ನಾವಡ ಅವರು ಇಡೀ ನಮ್ಮ ಈ ಒಂದು ಪ್ರತಿಷ್ಠಾನದ ಆಶಯದ ಕುರಿತಾದ ಭಾಷಣವನ್ನು ಆ ದಿವಸ ಮಾಡಲಿಕ್ಕಿದ್ದಾರೆ. ಜಿಲ್ಲೆಯ ಮತ್ತು ನಮ್ಮ ಮಂಗಳೂರಿನ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಅವತ್ತು ದೀಪ ಪ್ರಜ್ವಲನೆ ಮಾಡ್ತಾರೆ. ಆಮೇಲೆ ಶಾಸಕರು, ಬೇರೆ ಬೇರೆ ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು, ನಗರ ಪಾಲಿಕೆ ಮೇಯರ್ ಅವರು ಮತ್ತು ಬೇರೆ ಬೇರೆ ಗಣ್ಯಮಾನ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮತ್ತು ರಾಷ್ಟ್ರದ ಬೇರೆ ಬೇರೆ ಕಡೆಯಿಂದ ಬಂದಂತಹ ಪ್ರತಿನಿಧಿಗಳು ಕೂಡ ಅವತ್ತು ಭಾಗವಹಿಸ್ತಾರೆ. ಅದಲ್ಲದೆ ಆಷಾಢ ವೈಭವ ಎನ್ನುವಂಥ ಹೆಸರಿನಲ್ಲಿ ಆಷಾಢ ದೃಶ್ಯ ಶ್ರಾವ್ಯ ಸಂಭ್ರಮ ಎನ್ನುವಂತಹ ಒಂದು ಸಾಂಸ್ಕೃತಿಕ ವೈವಿಧ್ಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ನೀವೆಲ್ಲ ಕೇಳಿರಬಹುದು, ಯಕ್ಷಗಾನದ ಚಾರ್ಲಿ ಚಾಪ್ಲಿನ್ ಅಂತ ಹೆಸರು ವಾಸಿಯಾಗಿರತಕ್ಕಂತಹ ಸೀತಾರಾಮ್ ಕುಮಾರ್ ಕಟೀಲ್ ಅವರು ಮತ್ತು ಅವರ ಬಳಗದ ಒಂದು ಹಾಸ್ಯ ನಾಟ್ಯ ಯಕ್ಷ ರಂಜನೆ ಇದೆ. ಶ್ರೀನಿವಾಸ ಕಲ್ಯಾಣ ಪ್ರಸಂಗದಿಂದ ಆಯ್ದಂತಹ ಸನ್ನಿವೇಶ ಅದು 4 ಗಂಟೆಗೆ ಪ್ರಾರಂಭ ಆಗಿ 1.5 ಗಂಟೆ ಕಾಲ ಇರ್ತದೆ. ಕುಮಾರಿ ಸ್ವಸ್ತಿಶ್ರೀ ಎನ್ನುವಂತಹ ಬಾಲಕಿಯಿಂದ ಬಡಗುತಿಟ್ಟಿನ ಶ್ರೀಕೃಷ್ಣಾರ್ಪಣಂ ನಾಟ್ಯ ಇದೆ. ಆಮೇಲೆ ಬೆಂಗಳೂರಿನ ನಮ್ಮ ಸಭಾ ಕಾರ್ಯಕ್ರಮದ ಬಳಿಕ ಬೆಂಗಳೂರಿನ ಕಲಾವಿದೆ ಅವರಿಂದ ಸಂಗೀತ ರಸಮಂಜರಿ ಈ ಕಾರ್ಯಕ್ರಮ ಇದೆ. ಮಾಲಿನಿ ಕೇಶವಮೂರ್ತಿ ಅವರು ದೇಶಭಕ್ತಿ ಗೀತೆಗಳನ್ನು ಹಾಡ್ತಾರೆ. ಆಮೇಲೆ ಕದ್ರಿಯ ನೃತ್ಯ ಭಾರತಿ ವಿದುಷಿ ಗೀತಾ ಸರಳಾಯ ಅವರ ಒಂದು ನೃತ್ಯಾರ್ಪಣಾ ಕಾರ್ಯಕ್ರಮ ಇದೆ. ನಮ್ಮ ಈ ಒಂದು ಪ್ರಧಾನವಾದಂತಹ ಸಮಾರಂಭ ಆರಂಭ ಆಗುವುದಕ್ಕೆ ಮುನ್ನ ಬನ್ನಿ ಅಬ್ಬಕ್ಕನ ನಾಡಿಗೆ ಎನ್ನುವಂತಹ ಆಶಯ ಗೀತೆಯ ನೃತ್ಯ ರೂಪಕವನ್ನು ಕೂಡ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ. ಕೊಣಾಜೆಯ ವಿದುಷಿ ರೇಷ್ಮಾ ನಿರ್ಮಲ್ ಅವರ ನಿರ್ದೇಶನದಲ್ಲಿ ಅವರು ಮತ್ತು ಅವರ ಶಿಷ್ಯರು ಪ್ರಸ್ತುತಪಡಿಸುವಂತಹ ಕಾರ್ಯಕ್ರಮ ಇದು. ಈ ಎಲ್ಲ ಒಂದು ಆಷಾಢ ಸಂಭ್ರಮದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು, ನಮ್ಮ ಪ್ರತಿಷ್ಠಾನವನ್ನು ಬೆಂಬಲಿಸಬೇಕು ಅಂತ ಹೇಳಿ ಅಧ್ಯಕ್ಷರಾದಂಥ ಹರಿಕೃಷ್ಣ ಪುನರೂರು ಮತ್ತು ಇಡೀ ನಮ್ಮ ತಂಡದ ಪರವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಮರಿಬೇಡಿ, ಆಗಸ್ಟ್ 4 ಶನಿವಾರ ಮಂಗಳೂರು ಪುರಭವನ ಸಂಜೆ 4 ಗಂಟೆಗೆ. ನಮಸ್ಕಾರ.